ಮಂಗಳೂರು ಹೊರವಲಯದ ಉಳ್ಳಾಲ ಉಚ್ಚಿಲ ಬಟ್ಟಂಪಾಡಿಯಲ್ಲಿ ಕಳೆದ ಒಂದು ವಾರದಿಂದೀಚೆಗೆ ಮತ್ತೆ ಭಾರೀ ಕಡಲ್ಕೊರೆತ ಉಂಟಾಗಿದೆ. ಕಡಲ್ಕೊರೆತದಿಂದಾಗಿ ಈ ಭಾಗದ ಕೆಲವು ಮನೆಗಳು ಅಪಾಯದ ಅಂಚಿನಲ್ಲಿವೆ. ಕಳೆದ 4-5 ವರ್ಷಗಳಿಂದ ಈ ಭಾಗದ ಜನ ಕಡಲ್ಕೊರೆತದ ಸಮಸ್ಯೆ ಎದುರಿಸುತ್ತಿದ್ದಾರೆ. ಕಡಲ್ಕೊರೆತಕ್ಕೆ ಸಿಲುಕಿ ರಸ್ತೆ ಕೊಚ್ಚಿ ಹೋದ ಬಳಿಕ ಈ ಕುಟುಂಬಗಳಿಗೆ ರಸ್ತೆ ಸಂಪರ್ಕವೂ ಇಲ್ಲದಂತಾಗಿದೆ. ಕಡಲ್ಕೊರೆತದಿಂದಾಗಿ ಕೊರೆಯುತ್ತಿರುವ ಭೂಮಿಯನ್ನು ರಕ್ಷಿಸಲು ಕಲ್ಲು ಹಾಕುವಂತೆ ನೀಡಿದ ಮನವಿಗೂ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಈ ಭಾಗದ ಜನ ಸ್ವಂತ ಮನೆ ಬಿಟ್ಟು ಬೇರೆ ಆಶ್ರಯವನ್ನು ಹುಡುಕಬೇಕಾದ ಸ್ಥಿತಿಯಲ್ಲಿದ್ದಾರೆ. ಮನೆ ಇಂದು ನಾಳೆಯೋ ಕಡಲಿಗೆ ಆಹುತಿಯಾಗುವ ಸ್ಥಿತಿಯಲ್ಲಿದ್ದರೂ ಅಪಾಯ ಎದುರಿಸುತ್ತಿರುವ ಮನೆಗಳತ್ತ ಜಿಲ್ಲಾಡಳಿತ ಈವರೆಗೆ ಸೂಕ್ತ ಗಮನ ಹರಿಸಿಲ್ಲ. ರಸ್ತೆ ಸಂಪರ್ಕ ಸರಿ ಇರುವ ಕಡೆ ಮಾತ್ರ ಜನಪ್ರತಿನಿಧಿಗಳು ಅಧಿಕಾರಿಗಳು ಬಂದು ವೀಕ್ಷಣೆ ನಡೆಸುತ್ತಿದ್ದು ಅಗತ್ಯ ಇರುವ ಕಡೆಗಳ ಸಮಸ್ಯೆಯನ್ನು ತಿಳಿದಿಲ್ಲ ಎಂದು ಆರೋಪಿಸುತ್ತಿವೆ ಸ್ಥಳೀಯ ಕುಟುಂಬಗಳು. ಅಳಿವ ಬಾಗಿಲಿನಲ್ಲಿ ನೈಸರ್ಗಿಕವಾಗಿ ಕಡಲು ಸೇರುತ್ತಿದ್ದ ನೀರಿನ ಹರಿವನ್ನು ತಿರುಗಿಸಿದ ಪರಿಣಾಮ ಈ ಭಾಗದಲ್ಲಿ ಕಡಲ್ಕೊರೆತದ ಸಮಸ್ಯೆ ತೀವ್ರವಾಗಲು ಕಾರಣ ಎಂದು ಈ ಭಾಗದ ಜನ ಹೇಳುತ್ತಾರೆ. ಈ ಭಾಗದಲ್ಲಿ ಹೆಚ್ಚಾಗಿ ನಡೆಯುತ್ತಿದ್ದ ಮರಳು ಸಾಗಾಟವನ್ನು ವಿರೋಧಿಸಿದ್ದೇ ನಮಗೆ ಮುಳುವಾಗಿದೆ ಎನ್ನುತ್ತಾರೆ. ಸ್ಥಳೀಯ ನಿವಾಸಿ ದಯಾವತಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ ಕಲ್ಲುಗಳು ಸಮುದ್ರ ಪಾಲಾಗಿದೆ. ಮನೆಯ ಸುತ್ತಮುತ್ತ ಕಲ್ಲು ಹಾಕುವಂತೆ ಮನವಿ ಮಾಡಿದರೂ ಜಿಲ್ಲಾಡಳಿತ ಗಮನ ಹರಿಸಿಲ್ಲದ ಕಾರಣ ಸಾಲ ಮಾಡಿ ಮನೆಯನ್ನು ಉಳಿಸಬೇಕಾದ ಪರಿಸ್ಥಿತಿಯಲ್ಲಿ ಬಟ್ಟಂಪಾಡಿಯ ಜನರಿದ್ದಾರೆ. ಈಗ ನೋಡಿ ಎಷ್ಟು ವರ್ಷದಿಂದ ಇಲ್ಲಿ ಇದು ಬರ್ತದೆ, ಆದ್ರೆ ಯಾರು ಬಂದು ನೋಡುದಿಲ್ಲ. ಇಲ್ಲಿ ಎಲ್ಲರೂ ಬರ್ತಾರೆ, ಅಲ್ಲಿ ಬಟ್ಟಪಾಡಿ ಅಂತ ಹೇಳಿದ್ರೆ ಅಲ್ಲೇ ಬರುದು, ಇಲ್ಲಿಗೆ ಯಾರು ಬರುವುದಿಲ್ಲ. ಇಲ್ಲಿ ನಾವು ಎಷ್ಟು ವರ್ಷದಿಂದ ಇದ್ದೇವೆ ನಾವು. ಅವರು ನಮ್ಮ ಅಣ್ಣನವರು ಇದ್ರು, ಅವರು ಹುಷಾರಿಲ್ಲ ಅಂತ ಹೇಳಿ ಈಗ ಹೋಗಿ ಬೇರೆ ಮನೆ ಬಾಡಿಗೆಗೆ ಮಕ್ಕಳು ಮತ್ತೆ ಅವರು ಎಲ್ಲ ಹೋಗಿ ಬೇರೆ ಮನೆ ಮಾಡಿ ಕೂತ್ಕೊಂಡೆ. ನಾನು ಒಬ್ಬಳೇ ಇರುವುದು, ರಾತ್ರಿ ಎಲ್ಲ ಒಬ್ಬಳೇ ಇದ್ರೆ. ಆದರೂ ಯಾರು ಒಂದು ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿದ್ರು ಯಾರು ಬರುವುದಿಲ್ಲ. ಯಾರಿಗೂ ಆದ್ರೂ ಆಗುದು. ಈಗ ಮೊನ್ನೆ ಮಳೆಗಾಲದಿಂದ ಇಲ್ಲಿ ಕೊರತಾಗ ಉಂಟು. ಯಾರು ಬಂದು ನೀವು ಏನಾಗಿದೆ, ಇಲ್ಲಿಂದ ಕೊರತಾಗಿ 2 ತೆಂಗಿನ ಮರ ಇಲ್ಲಿಂದ ಹೋಗಿದೆ. ಮತ್ತೆ ಕೊರತಾಗಿ ಅಳಿವೆ ಬಾಗಿಲು ಈಚಿನ ಆಚೆಗೆ ಒಳಗೆ ಬರ್ತದೆ. ಅರ್ಧ ಮನೆಯಷ್ಟು ಹೋಗಿದೆ ಜಾಗ. ನಾನು ಈಗ ಬಂದು ನನ್ನದು ಪರಿಸ್ಥಿತಿ ಹೀಗೆ ಆಗಿದೆ ನೋಡಿ.